ಒಮ್ಮೆ ಈ ದೃಶ್ಯಾವಳಿ ನೋಡಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಯಿ ಶೇಖರಣೆ ಆಗಿದೆ. ಖಾಲಿ ಇವತ್ತು ಒಂದು ದಿವಸದ ವಿಷಯವಲ್ಲ, ಇನ್ನು ನಿರಂತರ 4 ದಿವಸದ ನಿರಂತರ ಇರುವಂಥ ದೃಶ್ಯಾವಳಿ ಮುಂದೆ ತೋರಿಸುವಂಥ ಕೆಲಸ ಆಗ್ತದೆ. ನಮಸ್ಕಾರ. ಈ ನಮ್ಮ ಎಲ್ಲ ಕೃಷ್ಣ ಮಠದ ನಮ್ಮ ಹಿರಿಯ ಒಂದು ಸ್ಥಾನದಲ್ಲಿ ಇರುವಂಥವರು. ನೋಡಿ, ತರಕಾರಿ ಇಡುವಂಥ ಜಾಗ, ತರಕಾರಿ ಶೇಖರಣೆ ಆಗ್ತಾ ಉಂಟು. ಇವತ್ತು ಒಂದು ದಿವಸದ ವಿಷಯವಲ್ಲ, ನಿರಂತರ ಹೊರಕಾಣಿಕೆ ಮುಖಾಂತರ ಈ 4 ದಿವಸದ ತನಕ ನಡೆಯುವಂಥದ್ದು. ನಮ್ಮ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದು ಕಾಯಿ, ಸಿಪ್ಪೆ ತೆಗೆದಿರುವಂಥ ಕಾಯಿ. ಸೊ ಇದು ಬಾಳೆಹಣ್ಣು. ಇದು ನಮ್ಮ ಅಡಿಗೆಗೆ ಬೆಳೆಸುವಂಥ ಒಂದು ಸುವರ್ಣಗೆಡ್ಡೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಡೆಕೋರೇಷನ್ ಮಾಡಿ ಈ ಅಕ್ಕಿ ಮೂಟೆ ಅಕ್ಕಿ ಮೂಟೆ ಅಂತೇಳಿ ಹೇಳ್ತಾರೆ ಇದಕ್ಕೆ. ಸೊ ಇದು ಬೆಲ್ಲದ ಶೇಖರಣೆ ಇನ್ನೂ ಕರೆಕ್ಟಾಗಿ ಶಿಫ್ಟಿಂಗ್ ಆಗ್ತಾ ಇದೆ. ಸೊ ನೋಡಿ, ಬೆಲ್ಲ, ಸೊ ಸಕ್ಕರೆ, ಹಾಗೆ ಅಕ್ಕಿ ಇದು ಇವತ್ತು ಒಂದು ದಿವಸದ ವಿಷಯವಲ್ಲ, ನಿರಂತರ ಇದು 4-5 ದಿವಸದ ತನಕ ನಡೆಯುವಂಥದ್ದು. ಸೊ ನೋಡಿ, ಈ ರೀತಿ ಹೊರಕಾಣಿಕೆ ಬರುವಂಥದ್ದು ವೀಕ್ಷಕರು. ಸೊ ನಾವು ಗಮನಿಸಬೇಕಾಗಿರುವಂಥ ವಿಷಯ, ಸ್ವಯಂ ಸೇವಕರಾದಂಥ ನಮ್ಮ ಎಲ್ಲ ಸ್ಟೂಡೆಂಟ್ಗಳು ಎಲ್ಲ ಅವರವರ ಪ್ರಯತ್ನ ಮೀರಿ ಹೊರಕಾಣಿಕೆಯ ವಿಷಯದಲ್ಲಿ ಎಲ್ಲ ಭಾಗಿಯಾಗಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಕೂಡ. ಸೊ ಧನ್ಯವಾದ. ಈ ಒಂದು ದೃಶ್ಯಾವಳಿ ನಾಳೆ ಇನ್ನೊಂದು ರೀತಿಯಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಧನ್ಯವಾದ. ಹರೇ ಕೃಷ್ಣ.